ತಂದೆ ತಾಯಿಯ ನೆನಪಿಗಾಗಿ ಮತ್ತು ಮಕ್ಕಳ ಹುಟ್ಟುಹಬ್ಬವನ್ನು ಇಲ್ಲೊಬ್ಬರು ಸಮಾಜಮುಖಿ ಚಿಂತನೆಯ ಮೂಲಕ ವಿಶಿಷ್ಟ ರೀತಿಯಲ್ಲಿ ಆಚರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಪಂಚಿಕಲ್ಲು ಗ್ರಾಮದ ದೇವಪ್ಪ ಕುಲಾಲ್, ನಮಿತಾ ಕುಲಾಲ್ ಅವರು ಈ ವಿಶಿಷ್ಟ ರೀತಿಯ ಕಾರ್ಯಕ್ರಮದ ಮೂಲಕ ಜನ ಮೆಚ್ಚುಗೆ ಗಳಿಸಿದ್ದಾರೆ. ದೇವಪ್ಪ ಕುಲಾಲ್ ಪಂಚಿಕಲ್ಲು ಇವರ ತಂದೆ ತಾಯಿಗಳಾದ ದಿವಂಗತ ಶಿವಯ್ಯ ಮೂಲ್ಯ, ಮೋನಮ್ಮ ದಂಪತಿಗಳ ಸವಿ ನೆನಪಿಗಾಗಿ ಮತ್ತು ಇಬ್ಬರು ಮಕ್ಕಳಾದ ಚಿರಾಗ್ ರಾಜ್, ಜೋಶಿತಾ ಅವರ ಹುಟ್ಟುಹಬ್ಬವನ್ನು ಗೌಚಿ ಗದ್ದಲವಿಲ್ಲದೆ ಸರಳವಾಗಿ ಪಂಚಿಕಲ್ಲು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ 3 ಗ್ರಾಮದ ವಿಕಲಚೇತನರಿಗೆ, ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರಿಗೆ, ವಿಧವೆಯರಿಗೆ ಹಾಗೂ ಬಡ ಕುಟುಂಬಕ್ಕೆ ಆಹಾರದ ಕಿಟ್ ಅನ್ನು ಪಂಚಿಕಲ್ಲು ಕ್ಷೀರಧಾರೆ ಹಾಲು ಉತ್ಪಾದಕ ಸಹಕಾರಿ ಸಂಘದ ಸಭಾಂಗಣದಲ್ಲಿ ವಿತರಣೆ ಮಾಡುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಆಚರಿಸಿತು. ಒಂತೆ ಜಾಗ ಇಡ್ತೀನಿ ನನ್ನ ಅಪ್ಪನ ಹಿಂಗೆ ಭಯಂಕರ ಜಾಗ ಇದ್ದೇನೆ ಆಡ ದೇವಪ್ಪನ ಒಂಜಿ ಪರಿಶ್ರಮದ ಒಂದು ಚಿಂತನೆಯ ಮೂಲಕ ಎಲ್ಲಿ ಅಂಗಡಿ ಮಾಡ್ತಾರೆ ಗೂಡಂಗಡಿ ಬಂದ ಎಲ್ಲಿ ಪೂಜಾರಿ ಬಂದು ಒಂಜಿ ಗೂಡಂಗಡಿ ಹಿಡಿದು ಒಂಜಿ ಕಾರ್ಯಕ್ರಮ ಮಾಡ್ತಿದ್ದ ಸಮಾಜಡು ಕಾಸಿದ್ರೇ ಸಮಾಜಕ್ಕೆ ದಾನ ಮಾಡ್ತಾರೆ ಅಂಡ ಎತ್ತೆ ಮನಸ್ಸು ಆ ಎತ್ತೆ ಮನಸ್ಸು ಕನ್ನಡ ಉಂಟು